ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2021ರ ಜನವರಿಯಿಂದ ಸೆಪ್ಟೆಂಬರ್ವರೆಗೆ ನಡೆದ ಅಹಿತಕರ ಘಟನೆಗೆ ಸಂಬಂಧಿಸಿ ಪಿಯುಸಿಎಲ್ ಕರ್ನಾಟಕ, ಆಲ್ ಇಂಡಿಯಾ ಲಾಯರ್ಸ್ ಅಸೋಸಿಯೇಷನ್ ಫಾರ್ ಜಸ್ಟಿಸ್, ಅಖಿಲ ಭಾರತ ಪ್ರಜಾವೇದಿಕೆ, ಗೌರಿ ಲಂಕೇಶ್ ನ್ಯೂಸ್.com ಜಂಟಿಯಾಗಿ ತಯಾರಿಸಿದ ಮತೀಯ ಗೂಂಡಾಗಿರಿಯಿಂದ ದ್ವೇಷದ ಅಪರಾಧದವರೆಗೆ ಅಂಬೇಡ್ಕರ್ ಕನಸಿನ ಭ್ರಾತೃತ್ವದ ಮೇಲೆ ದಾಳಿ ಸತ್ಯಶೋಧನಾ ವರದಿಯನ್ನ ನಗರದ ರೋಶನಿ ನಿಲಯದ ಸಭಾಂಗಣದಲ್ಲಿ ಬಿಡುಗಡೆಗೊಳಿಸಲಾಯಿತು. ವರದಿ ತಯಾರಿಸಿದ ವೇಳೆ ಅನುಭವದ ಬಗ್ಗೆ ಮಾತನಾಡಿದ ಆಲ್ ಇಂಡಿಯಾ ಲಾಯರ್ಸ್ ಅಸೋಸಿಯೇಷನ್ ಫಾರ್ ಜಸ್ಟಿಸ್ನ ಮುಖ್ಯಸ್ಥೆ ಮೈತ್ರಿ ಕೃಷ್ಣನ್ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೈತಿಕ ಪೊಲೀಸ್ಗಿರಿ ಹೆಸರಿನಲ್ಲಿ ಈ ಹಿಂದೆ ನಡೆದ ಘಟನೆಗೆ ಸಂಬಂಧಿಸಿ 2008 ಮತ್ತು 2012ರಲ್ಲಿ ಪಿಯುಸಿಎಲ್ ವರದಿಯನ್ನ ಪ್ರಕಟಿಸಿತ್ತು. ಇದು 3ನೆಯ ವರದಿಯಾಗಿದೆ. ವರದಿ ತಯಾರಿಯ ವೇಳೆ ಸಾಮಾಜಿಕ ಅಂತರ ಸೃಷ್ಟಿಸಿರುವುದು, ಅಂತರ್ಧರ್ಮೀಯ ಪ್ರೀತಿಗೆ ಕಡಿವಾಣ ಹಾಕಿರುವುದು, ಕೋವಿಡ್ನಂತಹ ಕಾಲಘಟ್ಟದಲ್ಲೂ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸಾಮಾಜಿಕ ಬಹಿಷ್ಕಾರ ಹಾಕಿರುವುದು, ಗೋವಿನ ಹೆಸರಿನಲ್ಲಿ ದೌರ್ಜನ್ಯ ಎಸಗಿರುವುದು ಇತ್ಯಾದಿ ಅಂಶಗಳನ್ನು ಪರಿಗಣಿಸಲಾಗಿದೆ ಎಂದು ಹೇಳಿದರು. ಈ ಒಂದು ರಿಪೋರ್ಟ್ ಹೆಸರನ್ನ ನಾವು ನೋಡಬೇಕಾಗಿದ್ರೆ, ರಿಪೋರ್ಟ್ ಹೆಸರು ಇರೋದು ಮತೀಯ ಗುಂಡಾಗಿರಿಯಿಂದ ದ್ವೇಷ ಅಪರಾಧಗಳ ತನಕ ಅಂತ. ಮೊದಲನೇದು ಈ ರಿಪೋರ್ಟು ಆ್ಯಕ್ಚುಲಿ 2 ರಿಪೋರ್ಟ್ ಹಿಂದೆ ಪಿಯುಸಿಎಲ್ ಅವರು 2 ರಿಪೋರ್ಟ್ ಮಾಡಿದ್ದಾರೆ. 2008-9ರಲ್ಲಿ ಒಂದು ಕಲ್ಚರಲ್ ಪೊಲೀಸಿಂಗ್ ದಕ್ಷಿಣ ಕನ್ನಡ ಬಗ್ಗೆ ಒಂದು ರಿಪೋರ್ಟ್ ಮಾಡಿದ್ದಾರೆ. ಎರಡನೇದು 2012ರಲ್ಲಿ ಕಮ್ಯುನಲ್ ಪೊಲೀಸಿಂಗ್ ಅಂತ ಮಾಡಿದ್ದಾರೆ. ಅಟ್ಯಾಕಿಂಗ್ ಪಬ್ಸ್ ಆ್ಯಂಡ್ ಬರ್ತ್ಡೇ ಪಾರ್ಟೀಸ್, ಕಮ್ಯುನಲ್ ಪೊಲೀಸಿಂಗ್ ಬೈ ಹಿಂದುತ್ವ ಔಟ್ಫಿಟ್ಸ್ ಅಂತ ಮಾಡಿದ್ದಾರೆ. ಈ ರಿಪೋರ್ಟ್ನೂ ನಾವು ಅರ್ಥ ಮಾಡ್ಕೊಳ್ಳೋದು ಅದೇ ಒಂದು ಆ 2 ರಿಪೋರ್ಟ್ ಆದಮೇಲೆ ಇದೊಂಥರ 3rd ರಿಪೋರ್ಟ್ ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಈ ಪದಗಳಲ್ಲಿ ನಾವು ನೋಡಬೇಕಾಗಿದ್ರೆ ಫಸ್ಟು ಕಲ್ಚರಲ್ ಪೊಲೀಸಿಂಗ್ ಅಂತ ನಾವು ಕರಿತಾ ಇದ್ವಿ. ಕಲ್ಚರಲ್ ಪೊಲೀಸಿಂಗು ತುಂಬಾ ಒಂದು ಇಟ್ಸ್ ಅ ವೆರಿ ನ್ಯೂಟ್ರಲ್ ಟರ್ಮ್, ಅದರಲ್ಲಿ ಸೀರಿಯಸ್ನೆಸ್ ಬರಲ್ಲ ಅಂತ ಕಲ್ಚರಲ್ ಪೊಲೀಸಿಂಗ್ ನಾವು ಯೂಸ್ ಮಾಡಬಾರ್ದು ಅಂತ ಕಮ್ಯುನಲ್ ಪೊಲೀಸಿಂಗ್ ಮತೀಯ ಗುಂಡಾಗಿರಿ ಅಂತ ಏನು ಇವಾಗ ಉಪಯೋಗ ಶುರು ಮಾಡಿದಾರೋ ಅದು ಯೂಸ್ ಮಾಡಬೇಕು ಅಂತ ಮಾಡಿದ್ರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಸಂಶೋಧಕ ಡಾಕ್ಟರ್ ಎಂ ಚಂದ್ರ ಪೂಜಾರಿಯವರು ಮಾತನಾಡಿ, ಹಿಂದೂ, ಮುಸ್ಲಿಂ, ಅಲ್ಪಸಂಖ್ಯಾತರು, ಬಹುಸಂಖ್ಯಾತರು ಎಂಬ ಧ್ರುವೀಕರಣದ ಹಿಂದೆ ರಾಜಕೀಯ ಲಾಭದ ಉದ್ದೇಶವಿದೆ ಎಂದು ಹೇಳಿದರು. ಬಹುಸಂಖ್ಯಾತ, ಅಲ್ಪಸಂಖ್ಯಾತ ಅಥವಾ ಹಿಂದೂ ಮುಸ್ಲಿಂ ಧ್ರುವೀಕರಣದ ಹಿಂದೆ ಒಂದು ಲಾರ್ಜರ್ ಪೊಲಿಟಿಕ್ಸ್ ಇದೆ. ಆ ಪೊಲಿಟಿಕ್ಸನ್ನು ಮಾಡ್ತಾನೆ ಒಂದು ರಾಜಕೀಯ ಪಕ್ಷ ಇವತ್ತು ಕೇಂದ್ರದಲ್ಲಿ, ರಾಜ್ಯದಲ್ಲಿ ಅಧಿಕಾರ ಹಿಡಿದಿದ್ದಾರೆ. ಸೊ ನಾನೊಂದು ರಾಜಕೀಯ ಪಕ್ಷ ಅಧಿಕಾರ ಹಿಡಿಯುವುದರ ವಿರುದ್ಧ ಪ್ರಜಾಪ್ರಭುತ್ವ ಅಂದರೆ ಕ್ವೈಟ್ ನ್ಯಾಚುರಲ್. ಅವರ ಐಡಿಯಾಲಜಿಯನ್ನು ಕಮ್ಯುನಿಕೇಟ್ ಮಾಡ್ತಾರೆ, ಜನ ಮೊಬಿಲೈಸ್ ಮಾಡ್ತಾರೆ, ಜನಕ್ಕೆ ಬೆಂಬಲ ಸಿಕ್ಕಿದರೆ ಅವರು ಅಧಿಕಾರಕ್ಕೆ ಬರ್ತಾರೆ, ಬಂದಿದ್ದಾರೆ. ಬಟ್ ಪ್ರಜ್ಞೆ ಏನು ಅಂತ ಹೇಳಿದರೆ, ಅವರು ಅಧಿಕಾರಕ್ಕೆ ಹೇಗೆ ಬಂದ ನಂತರ ಅವರು ತಂದ ಪಾಲಿಸಿಗಳು ನಮ್ಮ ಸಮಾಜದ 70% ತಳಸ್ಥಳ ಜನರ ಬದುಕಿನ ಮೇಲೆ ಏನು ಮಾಡಿದೆ. 2016ರಲ್ಲಿ 8.26 ಇದ್ದ GDP ಇವತ್ತು -7.5 ಇದೆ. ಮುಂದಿನ ಹೆಜ್ಜೆಯ ಬಗ್ಗೆ ಮಾತನಾಡಿದ ಪತ್ರಕರ್ತ ಅಬ್ದುಲ್ ಸಲಾಂ ಪುತ್ತಿಗೆ ಅವರು, ಮನುವಾದ ಮತ್ತು ಬಂಡವಾಳಶಾಹಿತ್ವ ದೇಶದ ಪಾಲಿನ ವಿಷಯವಾಗಿದೆ. ಅವೆರಡೂ ಒಂದಕ್ಕೊಂದು ಹೊಂದಿಕೊಂಡು ಸಾಗುತ್ತಿದೆ. ಇದರಿಂದ ಕೇವಲ ಅಲ್ಪಸಂಖ್ಯಾತರು ಮಾತ್ರವಲ್ಲ, ಈ ದೇಶದ ಕಾರ್ಮಿಕ ವರ್ಗ, ರೈತರು, ಮಹಿಳೆಯರು, ಮಕ್ಕಳು ಬಲಿಪಶುಗಳಾಗುತ್ತಿದ್ದಾರೆ. ಹಾಗಾಗಿ ಮನುವಾದ ಮತ್ತು ಬಂಡವಾಳಶಾಹಿತ್ವದ ವಿರುದ್ಧ ಹೋರಾಟ ಮಾಡದಿದ್ರೆ ಸಮಸ್ಯೆಗೆ ಪರಿಹಾರ ಸಿಗದು ಎಂದು ಹೇಳಿದರು. ಭಾರತದಲ್ಲಿ ಅನ್ಯಾಯಕ್ಕೆ ಬಹಳ ದೀರ್ಘ ಇತಿಹಾಸ ಇದೆ. ಇಲ್ಲಿ ಮನುವಾದದ ಹೆಸರಲ್ಲಿ ಅನ್ಯಾಯ ಆರಂಭ ಮತ್ತು ಮನುವಾದದ ಚರ್ಚೆ ಇರಲಿಲ್ಲ. ಧರ್ಮವನ್ನು ಬಳಸಿ, ದೇವರ ಹೆಸರನ್ನು ಬಳಸಿ ಮನುವಾದವನ್ನು ಇಲ್ಲಿ ಅನುಷ್ಠಾನಿಸಲಾಯಿತು ಮತ್ತು ಅದು 100 ವರ್ಷಗಳಿಗೆ ಅನುಷ್ಠಾನದಲ್ಲಿತ್ತು ಮತ್ತು ನಾವೆಲ್ಲ ಅದಕ್ಕೆ ಮೂಕ ಸಾಕ್ಷಿಗಳಾಗಿದ್ದೆವು. ಮಾತ್ರ ಅಲ್ಲ, ಪರೋಕ್ಷವಾಗಿ ಅದನ್ನು ಎಂಡೋರ್ಸ್ ಮಾಡುವವರಾಗಿದ್ದೆವು. ಭಾರತದಲ್ಲಿ ಬೇರೆ ಬೇರೆ ಜಾತಿ ಧರ್ಮಗಳ ಜನರು ಆಡಳಿತ ನಡೆಸಿದ್ದಾರೆ. ವಿಶೇಷವಾಗಿ ನಮ್ಮ ಕ್ಷತ್ರಿಯ ವರ್ಗದವರು, ಶೂದ್ರ ವರ್ಗದವರು ಕೂಡ ಇಲ್ಲಿ ಆಡಳಿತ ನಡೆಸಿದ್ದಾರೆ. ಮುಸ್ಲಿಮರು ಆಡಳಿತ ನಡೆಸಿದ್ದಾರೆ, ಕ್ರಿಶ್ಚಿಯನ್ನರು ಆಡಳಿತ ನಡೆಸಿದ್ದಾರೆ. ವ್ಯವಸ್ಥೆಯ ಸೂತ್ರಧಾರಿಗಳಾಗಿದ್ದವರೆಲ್ಲರೂ ಮೆಜಾರಿಟಿ ಭಾರತದಲ್ಲಿ. ಆದರೆ ಈ ವ್ಯವಸ್ಥೆಯ ಅಂಗವಾಗಿ ಇದ್ದಂತಹ ಜಾತಿಯ ಹೆಸರಲ್ಲಿ ನಡೆದಂತಹ ತೀರಾ ಅಮಾನುಷವಾದ ಗುಲಾಮಗಿರಿಗಿಂತಲೂ
ಅನುಪಮ ಪತ್ರಿಕೆಯ ಸಂಪಾದಕಿ ಶಹನಾಜ್ ಎಂ ಅವರು ಮಾತನಾಡಿ 40 ವರ್ಷದ ಹಿಂದಿನ ಭ್ರಾತೃತ್ವದ ಸಂಬಂಧ ಈಗ ಇಲ್ಲ. ಜನರ ಬದುಕಿನ ಮೇಲೆ ನಿಯಂತ್ರಿಸುವ ಪರಿಪಾಠ ಮುಂದುವರೆದಿದೆ. ಸಮಾಜದಲ್ಲಿ ಒಡಕು ಸೃಷ್ಟಿಸುವ ಬದಲು ಜನಸಾಮಾನ್ಯರು ನೆಮ್ಮದಿಯಿಂದ ಬದುಕುವ ವಾತಾವರಣ ಸೃಷ್ಟಿಸಬೇಕಿದೆ ಎಂದು ಹೇಳಿದರು. ನಾನು ಈ ಸಮಾಜವನ್ನು ಈಗ ಹೇಗೆ ನೋಡ್ತಾ ಇದ್ದೇನೆ ಆ ಒಂದು ಇದರಲ್ಲಿ ನಾನು ನಿಮ್ಮನ್ನು ಮಾತಾಡ್ತೇನೆ. ಯಾಕೆಂದರೆ ನಾವೀಗ ಅವಲೋಕನ ಮಾಡುವಾಗ ಒಂದು 40 ವರ್ಷದ ಮೊದಲು 35-40 ವರ್ಷದ ಮೊದಲು ಯಾವ ಸಮಾಜ ಈ ದಕ್ಷಿಣ ಕನ್ನಡದಲ್ಲಿ ಇತ್ತು ಅದು ಇವತ್ತು ಖಂಡಿತ ಇದೆ, ಖಂಡಿತವಾಗಿ ಇಲ್ಲ. ಯಾಕೆಂದರೆ ಒಂದು ವಿಚಿತ್ರವಾದ ಒಂದು ಹೇಳ್ತಾರೆ ಒಂದು ಭೀತಿಯ ಒಂದು ವಿಚಿತ್ರವಾದ ಹಾದಿಯಲ್ಲಿ ನಾವು ಸಾಗುತ್ತಾ ಇದ್ದೇವೆ. ಯಾವ ರೀತಿ ಸಾಗುತ್ತಾ ಇದ್ದೇವೆ ಅಂದರೆ ನಮ್ಮ ಬದುಕನ್ನು ಯಾರೋ ನಿಯಂತ್ರಣ ಮಾಡ್ತಿದ್ದಾರೆ. ಈಗಲೇ ಹೇಳಿದಾಗೆ ನಾವು ಹೇಗೆ ಬದುಕಬೇಕು, ನಾವು ಹೇಗೆ ತಿನ್ನಬೇಕು, ನಾವೇನು ವಸ್ತ್ರ ಧರಿಸಬೇಕು, ನಾವೇನು ಓದಬೇಕು, ನಾವು ಹೇಗೆ ದೇವರ ಪ್ರಾರ್ಥನೆ ಮಾಡಬೇಕು, ನಾವು ಜನರ ಯಾರ ಹತ್ರ ಮಾತಾಡಬಾರ್ದು, ಯಾರ ಹತ್ರ ಮಾತನಾಡಬೇಕು, ಎಲ್ಲಿ ವಾಸ ಮಾಡಬೇಕು, ಹೇಗೆ ವಾಸ ಮಾಡಬೇಕು, ಹೇಗೆ ಬದುಕಬೇಕು ಎಂಬುದನ್ನು ಯಾವುದೊಂದು ಶಕ್ತಿ ನಿಯಂತ್ರಿಸ್ತಾ ಇದೆ. ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತರಾದ ಲೊರೆಟೋ ಪಿಂಟು, ವಿದ್ಯಾದಿನಕರ್, ಶಬೀರ್ ಅಹಮದ್ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.